ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇರುವಂತಹ ಪ್ರತಿಯೊಬ್ಬ ಮಹಿಳಾ ಮಣಿಯರಿಗೆ ಕೂಡ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಕರುಣೆ, ವಾತ್ಸಲ್ಯ, ಮಮತೆ, ಭೂಮಿ ತೂಕದ ತಾಳ್ಮೆ ಇರುವಂತಹ ಜೀವ ಅಂತ ಹೇಳಿದ್ರೆ ಅದು ಹೆಣ್ಣು. ನೋವಿನಲ್ಲಿ ಕೂಡ ನಗುವಿನ ಆಭರಣವನ್ನ ಧರಿಸಿ ಬದುಕಿನ ಜೋಳಿಗೆಗೆ ಬುತ್ತಿನ ತುತ್ತಿಗೆ ದುಡಿಯುವಷ್ಟು ಸಮರ್ಥವಾಗಿರುವವಳು ಸಮಾಜದಲ್ಲಿ ಗುರುತಿಸಿಕೊಂಡಿರುವವರು ಅಂತ ಹೇಳಿದ್ರೆ ಅದು ಹೆಣ್ಣು. ಇದೀಗ ನಮ್ಮ ಮುಂದೆ ಅದೆಷ್ಟೋ ಜನ ನಮಗೆ ಸ್ಫೂರ್ತಿಯಾಗುವ ರೀತಿಯಲ್ಲಿ ಸಮಾಜದಲ್ಲಿ ಬೆಳೆದು ನಿಂತವರನ್ನ ನಾವು ನೋಡಿರ್ತೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಹಾಗೇನೆ ನಿಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿಯಾಗುವಂತಹ ಇಬ್ಬರು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ಮಾತನಾಡಬೇಕು. ಪುತ್ತೂರಿನಲ್ಲಿ ಸಾಮಾಜಿಕ ಕಾರ್ಯಗಳ ಮೂಲಕ ಗುರುತಿಸಿಕೊಂಡಿರುವಂತಹ ನಯನ ರೈ ಅವರು, ಹಾಗೇನೆ ಇವರ ಮಗಳಾಗಿರುವಂತಹ ನೇಹಾ ರೈ ಅವರು. ಇವರು ಅಂಗವೈಕಲ್ಯತೆಯನ್ನ ಮೆಟ್ಟಿ ನಿಂತಹ ದಿಟ್ಟ ಟೀಚರ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಬ್ರು ಕೂಡ ನಮ್ಮ ಜೊತೆಗಿದ್ದಾರೆ. ಪ್ರೀತಿಯಿಂದ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಅಮ್ಮ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ನೇಹಾ, ಹೇಗಿದ್ದೀರಾ? ಹುಷಾರಿದ್ದೀರಾ? ಆರಾಮಾಗಿದ್ದೀರಾ? ಓಕೆ. ಎಷ್ಟು ಬಿಸಿ ಇದ್ರಿ ಇವತ್ತು? ಈಗ ಎಕ್ಸಾಮ್ ಟೈಮ್ ಅಲ್ಲ, ಸೊ ಬೆಳಿಗ್ಗಿನ ಮಕ್ಕಳು ಬರ್ತಾರೆ ಹೋಗ್ತಾರೆ, ಅದೇ ಬಿಸಿಯಲ್ಲಿದ್ದೇನೆ. ಟ್ಯೂಷನ್ ತಗೊಳ್ತಾ ಇದ್ದೀರಲ್ವಾ ಮಕ್ಕಳಿಗೆ? ಎಷ್ಟು ಬ್ಯಾಚ್ ಇದೆ ಇವಾಗ? ಈಗ 3 ಬ್ಯಾಚಸ್ ಇದೆ. 3:30 to 4:30, 4:30 to 5:30, 5:30 to 7. ಯಾವೆಲ್ಲ ಕ್ಲಾಸ್ನ ಮಕ್ಕಳು ಬರ್ತಾ ಇದ್ದಾರೆ? 8th standard, 9th standard, 10th standard. ನಿಮಗೆ ಯಾವ ಸಬ್ಜೆಕ್ಟ್ ತುಂಬಾ ಇಷ್ಟ? ನನಗೆ ಮ್ಯಾಥ್ಸ್ ಇಷ್ಟ. ಇವಾಗ ನಮಗೆ ಮಾಡಬೇಕಾದ್ರೂ ಅದನ್ನೇ ಮ್ಯಾಥ್ಸ್ ಇದ್ದೇ ಮಾಡಿದ್ರು ಅವರು. ಅವಾಗಲೇ ಅನ್ಕೊಂಡೆ ಮ್ಯಾಥ್ಸೇ ಆಗಿರ್ಬೋದು ಅಂತ. ನೀವು ಹೇಗಿದ್ದೀರಾ? ಆರಾಮ. ನೀವೆಷ್ಟು ಬಿಸಿ ಆಗಿದ್ದೀರಾ ಅಂತ? ಸಮಾಜ ಸೇವೆ ಮಾಡ್ತಾ ಇದ್ದೀರಾ, ಅದ್ರ ಜೊತೆ ನಿಮ್ಮ ಕೆಲಸ ಕಾರ್ಯಗಳು ಎಷ್ಟು ಬಿಸಿ ಇದ್ದೀರಿ? ನಾನು ಸಮಾಜ ಸೇವೆ ಸಾಧಾರಣ 2002ನೇ ಇಸ್ವಿಯಿಂದ ಸಮಾಜ ಸೇವೆ ಮಾಡ್ತಾ ಇದ್ದೇನೆ. ಅಂದರೆ ಒಂದು ಅಸಹಾಯಕರ ಸೇವಾ ಟ್ರಸ್ಟ್ ಎಂಬ ಒಂದು ಟ್ರಸ್ಟನ್ನು ಕಟ್ಟಿಕೊಂಡು ನಾನು ವಿಶೇಷ ಚೇತನ ಮಕ್ಕಳಿಗಾಗಿ 21 ವರ್ಷದಿಂದ ಕೆಲಸ ಮಾಡ್ತಿದ್ದೇನೆ. ಅಂದರೆ ನನ್ನ ಮಗಳು ಹುಟ್ಟಿದ ನಂತರ ನನಗೆ ಆ ಮಕ್ಕಳಿಗೆ ನಮ್ಮ ಅಗತ್ಯ ಇದೆ ಅಂತ ಗೊತ್ತಾಯಿತು. ಅದರಾಗಿ ನಾನು ಟ್ರಸ್ಟ್ ಕಟ್ಟಿಕೊಂಡು ಇವಾಗಲೂ ಆ ಮಕ್ಕಳಿಗಾಗಿ ಕೆಲಸ ಮಾಡ್ತಾ ಇದ್ದೆ. ಅದರೊಟ್ಟಿಗೆ ಬಾಕಿದ್ದು ಕೆಲಸ ಕೂಡ ಆಗ್ತಾ ಉಂಟು. ನಮ್ಮದು ಮಹಿಳೆಯರಿಗೆ, ವೃದ್ಧರಿಗೆ, ಅವರಿಗೂ ಕೆಲಸ ಮಾಡ್ತಾ ಇದ್ದೇನೆ. ಓಕೆ. ನೇಹಾ, ನಿಮ್ಮ ಜೊತೆ ಮಾತಾಡೋದಾದರೆ, ಇವಾಗ ಅಂಗವೈಕಲ್ಯತೆ ಅಂತ ಹೇಳಿದಾಗ ತುಂಬ ಜನ ಹೆಣ್ಣು ಮಕ್ಕಳು ಹಿಂದೆ ಸರಿತಾರೆ. ಇಲ್ಲ, ನನ್ನಿಂದ ಆಗೋದಿಲ್ಲ ಅಂತಾನೆ ಇರ್ತಾರೆ. ಬಟ್ ನೀವು ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ ಅದೆಷ್ಟೋ ಜನರಿಗೆ ಸ್ಫೂರ್ತಿಯಾಗಿರುವಂಥದ್ದು. ಹಾಗಾಗಿ ಬಾಲ್ಯ ಹೇಗಿತ್ತು ಅಂತ ಹೇಳಿ ನಮಗೆ. ಎಷ್ಟು ಚಾಲೆಂಜಿಂಗ್ ಆಗಿತ್ತು ಬಾಲ್ಯದಲ್ಲಿ ಇರಬೇಕಾದ್ರೆ? ಬಾಲ್ಯದಲ್ಲಿ ಇರಬೇಕಾದ್ರೆ ಶಾಲೆಗೆ ಹೋಗುದು ಬರೋದು ಅದೇ ಒಂದು ಚಾಲೆಂಜ್. ಅಂದರೆ ನನಗಿಂತ ಜಾಸ್ತಿ ಚಾಲೆಂಜಿಂಗ್ ನನ್ನ ಪೇರೆಂಟ್ಸಿಗೆ. ಯಾಕೆಂದ್ರೆ ನನಗೆಂತ ಅಲ್ಲಿ ರೆಡಿಯಾಗಿ ಆಯಿತು. ಆದರೆ ನನ್ನನ್ನು ರೆಡಿ ಮಾಡಿಸೋದು, ನನ್ನನ್ನು ಅಲ್ಲಿ ತನಕ ಕರ್ಕೊಂಡು ಹೋಗೋದು ಬರುವುದು, ಮತ್ತು ಮಧ್ಯಾಹ್ನ ತನಕ ಅಲ್ಲಿ ಇದ್ದು ನನಗೆ ಟಿಫಿನ್ ಕೊಡೋದು ಎಲ್ಲ ನನ್ನ ಪೇರೆಂಟ್ಸೇ ಮಾಡ್ತಿದ್ದದ್ದು. ಸೊ ಅವರ ಬಿಜಿ ಶೆಡ್ಯೂಲಿಂದ ಅದನ್ನು ಇದು ಟೈಮ್ ತೆಗೆದು ನನ್ನನ್ನು ಸಹ ನೋಡಿಕೊಂಡು ಮನೆಯನ್ನು ಸಹ ನೋಡಿಕೊಂಡು ಹೇಳಿದರೆ ನನ್ನ ಅಮ್ಮನೇ ಒಂದು ಇನ್ಸ್ಪಿರೇಷನ್ ಅಂತ. ಮತ್ತು ಶಾಲೆಯಲ್ಲಿ ಫ್ರೆಂಡ್ಸ್ ಎಲ್ಲ ತುಂಬ ಸಪೋರ್ಟಿವ್ ಆಗಿದ್ದರು, ಟೀಚರ್ಸ್ ಸಪೋರ್ಟಿವ್ ಆಗಿದ್ದರು. ಕೆಲವೊಮ್ಮೆ ಸ್ವಲ್ಪ ಅಡೆತಡೆಗಳು ಆಗಿದೆ, ಮತ್ತು ಓವರಾಲ್ ಒಂದು ಆರಾಮದಲ್ಲಿ ಹೋಗಿದೆ. ಓಕೆ ಮೇಡಮ್, ನಿಮ್ಮ ಹತ್ರ ಕೇಳಬೇಕು. ನೇಹಾ ಹುಟ್ಟುವಾಗಲೇ ಹೀಗೇನಾ, ಇಲ್ಲ ಆಮೇಲೆ ಈ ಥರ ಸಮಸ್ಯೆಗಳು ಕಾಣಿಸ್ಕೊಂಡಿದೆ? ಇಲ್ಲ, ಬರ್ತಿ ಮಗು ಹೀಗೆ ಹುಟ್ಟುವಾಗಲೇ ನನಗೆ ಗೊತ್ತಾಗಿದೆ. ಅಂದರೆ ಬಾಕಿ ಮಕ್ಕಳು ಈ ಕೈ ಕಾಲರೆಲ್ಲ ಮೇಲೆ ಇರ್ತಾರಲ್ಲ, ಅದೇನು ಅವಳು ಮಾಡಲೇ ಇಲ್ಲ. ಹಾಗೆ ಹುಟ್ಟುವಾಗಲೇ ಗೊತ್ತಾಗಿದೆ. ನಂತರ ಅದು ಸ್ವಲ್ಪ ಇಂಪ್ರೂವ್ ಆಗ್ಬೋದಂತ ಇದು ಮಾಡುವಾಗ ಮಗು ಇಂಪ್ರೂವ್ ಆಗಲೇ ಇಲ್ಲ. ಅದರಿಂದ ಅವಳಿಗೆ ಸದಾ 3 ತಿಂಗಳಿಂದಲೇ ನಾನು ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಎಲ್ಲ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತು ಫಿಸಿಯೋಥೆರಪಿ ಸ್ಟಾರ್ಟ್ ಆಯಿತು. ಅದನ್ನು 12 ವರ್ಷ ತನಕ ಫಿಸಿಯೋಥೆರಪಿ ಸ್ಟಾರ್ಟ್ ಆಯಿತು ಅವಳಿಗೆ. ಆವಾಗ ಹೆಚ್ಚು ಮಂಗಳೂರಲ್ಲಿ ಅವರಿಗೆ ಫಿಸಿಯೋಥೆರಪಿ ಮಾಡ್ತಾಯಿದ್ದೆ. ಆ ಟೈಮಲ್ಲಿ ನಾನು ಅವಳನ್ನು ಮಂಗಳೂರಲ್ಲಿ ಸ್ಕೂಲಿಗೆ ಹಾಕಿ ಅಲ್ಲಿಂದಲೇ ಫಿಸಿಯೋಥೆರಪಿ ಮಾಡಿದೆ. ಕ್ರಮೇಣ 3rd ಸ್ಟ್ಯಾಂಡರ್ಡ್ ಆಗುವಾಗ ಅಲ್ಲಿ ಸ್ಕೂಲಲ್ಲಿ ಹೇಳಿದ್ರು ಅವಳು ನಾರ್ಮಲ್ ಮಕ್ಕಳ ಒಟ್ಟಿಗೆ ಬೆಳಿಬೇಕು. ಅಂದರೆ ಅವಳು ಅಷ್ಟು ಚುರುಕಿದ್ಲು. ಆ ಮಕ್ಕಳಿಗೆ ಅಲ್ಲಿ ಸ್ಪೆಷಲ್ ಸ್ಕೂಲಲ್ಲಿ ಸ್ಕೂಲಿಗೆ ಹಾಕಿದೆ ನಾನು. ಅಲ್ಲಿ ಫಿಸಿಯೋಥೆರಪಿ ನನಗೆ ಸುಲಭ ಆಗ್ತಿತ್ತು. ಅದಕ್ಕೆ ಅಲ್ಲಿ ಎಲ್ಲ ಹೇಳಿದ್ರು, ಇಲ್ಲ ಇವಳು ಇಲ್ಲಿ ಬೆಳೆಯೋದು ಬೇಡ, ಅಂದರೆ ನಾರ್ಮಲ್ ಮಕ್ಕಳ ಜೊತೆ ಬೆಳಿಬೇಕು ಇವಳು. ಆ ಮಕ್ಕಳು ಏನು ಮಾಡ್ತಾರೆ ಅದನ್ನೇ ಇವಳು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಸಣ್ಣ ಮಗು ಇವಾಗ. ಅದರಿಂದ ಅವಳು ನಾರ್ಮಲ್ ಮಗು ಆದ್ರಿಂದ ಅವಳು ನಾರ್ಮಲಿಗೆ ಸ್ಕೂಲಿಗೆ ಹಾಕಿ ಅಂತ ಹೇಳಿದ್ರು. ಮತ್ತು ನಾನು ಇಲ್ಲಿ ಪುತ್ತೂರಲ್ಲಿದ್ದ ಕಾರಣ ಅವಳನ್ನು ಪುತ್ತೂರಿಗೆ ಕರ್ಕೊಂಡು ಬಂದೆ. ಇಲ್ಲಿ ನನಗೆ ತುಂಬ ಕಷ್ಟ ಆಯಿತು. ಆಗ ಫಸ್ಟಿಗೆ ಅವಳು ಇಂಗ್ಲೀಷ್ ಮೀಡಿಯಮಲ್ಲಿ ಇದ್ಲು. ನಾನು ಇಲ್ಲಿ ಇಂಗ್ಲೀಷ್ ಮೀಡಿಯಮ್ಗೆ ಹಾಕಬೇಕಂತ ಹೋಗುವಾಗ ಅಲ್ಲಿ ಸ್ಕೂಲಲ್ಲೆಲ್ಲ ಕಷ್ಟ ಆಯಿತು. ಅಂದರೆ ಈ ಮಕ್ಕಳನ್ನು ನೋಡುವಾಗ ಆ ಟೈಮಲ್ಲಿ ಒಂದು 20 ವರ್ಷದ ಮೊದಲು ಉಂಟಲ್ಲ, ಈ ಮಕ್ಕಳೊಂದು ವಿಶೇಷ ಚೇತನ ಮಕ್ಕಳಂದರೆ ಏನೋ ಒಂದು ಹೆದರಿಕೆ. ಪ್ರತಿ ಸ್ಕೂಲಲ್ಲಿ ಟೀಚರ್ಸ್ನವರಿಗೆ ಆಗಲಿ ಬಾಕಿಯವರಿಗೆ ಆಗಲಿ ಏನೋ ಒಂದು ವಿಶೇಷ. ಈ ಮಕ್ಕಳನ್ನು ನೋಡುವಾಗಲೇ ಅವರಿಗೊಂದು
ಏನೊಂದು ಭಾವನೆ. ಇವಾಗ ಈ ಮಕ್ಕಳಂದ್ರೆ ನಮ್ಮ ನಾರ್ಮಲ್ ಮಕ್ಕಳಾಗಿ ಸರ್ಕಾರದಿಂದ ಎಲ್ಲ ಸೌಲಭ್ಯಗುಂಟು, ಎಲ್ಲ ವ್ಯವಸ್ಥೆಗಳುಂಟು ಸ್ಕೂಲಲ್ಲಿ. ಹಾಗೆ ಇರಲಿಲ್ಲ, ಪ್ರತಿ ವರ್ಷ ಇರಲಿಲ್ಲ. ಈಗ ಸ್ಕೂಲಿಗೆ ಮಕ್ಕಳು ಕರ್ಕೊಂಡು ಹೋಗ್ಲಿಕ್ಕೆ ಅಷ್ಟೇ ಎಲ್ಲ ರ್ಯಾಂಪಿನ ವ್ಯವಸ್ಥೆ ಉಂಟು, ವೀಲ್ ಚೇರಲ್ಲಿ ಕರ್ಕೊಂಡು ಹೋಗ್ಬೋದು. ಆವಾಗ ನನಗೆ ಭಾರಿ ಕಷ್ಟ ಆಗಿದೆ ಅಂದರೆ ಇಂಗ್ಲೀಷ್ ಮೀಡಿಯಂಗೆ ಹಾಕಲಿಕ್ಕೆ ತುಂಬ ಕಷ್ಟ ಆಯ್ತು. ನನಗೆ ಮಗುವನ್ನು ಎತ್ತಿಕೊಂಡು ಮೇಲೆ ಇರ್ತದೆ, ಕ್ಲಾಸೆಲ್ಲ ಮೇಲೆ ಇರ್ತದೆ, ಅಲ್ಲಿ ನೀವು ಎತ್ತಿಕೊಂಡು ಹೋಗ್ಬೇಕು. ಆ ಮಕ್ಕಳು ಓದಿಕೊಂಡು ಬರುವಾಗ ನಿಂತ್ಕೊಂಡು ಬರುವುದೆಲ್ಲ ಕಷ್ಟ ಇಲ್ಲ. ಅಂದರೆ ಸರ್ಕಾರದ ಸೌಲಭ್ಯಗಳು ಈಗ ಅಷ್ಟೊಂದು ಆಗ ಇರಲಿಲ್ಲ. ಈಗ ಸರ್ಕಾರಿ ಸ್ಕೂಲಲ್ಲಿ ಎಲ್ಲ ಸೌಲಭ್ಯಗಳುಂಟು, ನಮಗೆ ವ್ಯವಸ್ಥೆ ಕೊಳ್ಳಿಕ್ಕೆ ಸಾಧ್ಯ ಉಂಟು. ನಾನು ಮತ್ತೆ ಇವಳನ್ನು ಹೀಗೆ ಸರ್ಕಾರಿ ಸ್ಕೂಲ್ಗೆ ಹಾಕೊಂಡು ಬಂದೇನೆ. ಇವನ್ ಸರ್ಕಾರಿ ಸ್ಕೂಲ್ ಬೆಟರೇ, ಆದರೂ ಅವಳು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ ಕಾರಣ ಆಗ ಅದಕ್ಕೆ ಹಾಕುವಂತ ಓದೋದು ನಾನು ಅಷ್ಟೇ. ಮತ್ತೆ ನಾನು ಹೀಗೆ ಅವಳನ್ನು ಪುತ್ತೂರಲ್ಲಿ ಸರ್ಕಾರಿ ಸ್ಕೂಲಿಗೆ ಹಾಕಿದೆ. ಹಾಗೆ ಬೆಳೆದು ಅಲ್ಲಿ ವ್ಯವಸ್ಥೆಗಳನ್ನ ಮಾಡಿಕೊಂಡು ನಾನು ಅವಳಿಗೆ ಎಜುಕೇಶನ್ ಕೊಟ್ಟೆ. ಅಲ್ಲಿ ಕಷ್ಟ ಇತ್ತು ಆಗ ವ್ಯವಸ್ಥೆಯನ್ನು ಮಾಡಿಕೊಂಡು ಬಂದು ಆವಾಗ ಆ ಟೈಮಲ್ಲಿ ಇವಳಿರುವಾಗ MLA ಮಲ್ಲಿಕಾ ಪ್ರಸಾದ್ ಹೆಲ್ಪ್ ಮಾಡಿದ್ದಾರೆ. ಎಜುಕೇಶನ್ ಟೈಮಲ್ಲಿ ಅವ್ರು ತುಂಬ ಹೆಲ್ಪ್ ಆಗಿದೆ ನನಗೆ. ಅವಳು ಅಲ್ಲಲ್ಲಿ ಸ್ಕೂಲಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಹೋಗುವಾಗ ಆ ವ್ಯವಸ್ಥೆಯನ್ನೆಲ್ಲ ಅವರು ಮಾಡಿಕೊಳ್ಳಿಕ್ಕೆ ನನಗೆ ಸಹಕಾರ ಕೊಟ್ಟಿದ್ದಾರೆ. ಅವರಿಗೂ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಒಮ್ಮೊಮ್ಮೆ ನಾನು ಅವಳು ನಿಲ್ತೇನೆ ಈ ಟೈಮಲ್ಲಿ ಕೂಡ. ಅಂದರೆ ಇವಳ ಎಜುಕೇಶನ್ ಡಿಗ್ರಿ ಆಗೋ ತನಕ ಕೂಡ ನನಗೆ ತುಂಬ ಸಹಕಾರ ಹೈಸ್ಕೂಲಲ್ಲಿ ಎಲ್ಲ ಸಿಕ್ಕಿದೆ. ಅಂದರೆ ಆಗ ಸ್ಕೂಲಲ್ಲಿ ಹೋಗುವಾಗ ಅಷ್ಟೊಂದು ವ್ಯವಸ್ಥೆ ಬೇಕಿತ್ತು ಇವಳನ್ನು. ಇವಳಿಗೆ ಬೆಳಿಗ್ಗೆ ಸಂಜೆ ತನಕ ಅವಳೊಟ್ಟಿಗೇನೆ ಇರಬೇಕು ನೋಡಿ. ನಾನು ಮಾಡಬೇಕಾದ್ರೆ ಏನಾದರೂ ಬೇಕಿದ್ರೆ ವ್ಯವಸ್ಥೆ ಅಲ್ಲಿ ಎತ್ತಿಕೊಂಡು ಹೋಗಿ ಕರ್ಕೊಂಡು ಹೋಗೋದು ಬರೋದೆಲ್ಲ ವ್ಯವಸ್ಥೆ ಆಗಬೇಕಿತ್ತು. ಫ್ಯಾನಿನ ವ್ಯವಸ್ಥೆ ಬೇಕಿತ್ತು, ಅದಕ್ಕೆ ಬೇಕು. ಅಂದರೆ ಅವಳನ್ನು ಸ್ಕೂಲ್ನ ಸೈಡಲ್ಲಿ ಕೂತ್ಕೊಳಿಸ್ಬೇಕು, ನನಗೆ ಮಕ್ಕಳ ಮಧ್ಯದಲ್ಲಿ ಹಾಕ್ಲಿಕ್ಕೆ ಆಗುದಿಲ್ಲ. ಇದೆಲ್ಲ ಒಂದು ವ್ಯವಸ್ಥೆ ಬೇಕಿತ್ತು. ಅದೆಲ್ಲ ವ್ಯವಸ್ಥೆ ಆಗ ಮಾಡಿಕೊಂಡು ಡಿಗ್ರಿ ಮಾಡಿದ್ಲು ಅವಳು. ಯಾವ್ಯಾವ ಸ್ಕೂಲಲ್ಲಿ ಡಿಗ್ರಿ ಮಾಡಿದ್ರು ಅಂತ ಅವ್ರಿಗೆ ಹೇಳಿದ್ರೆ ಅವಳಿಗೆ ಗೊತ್ತಿರ್ತದೆ. ಶಾಲೆಯಿಂದ ಶಾಲೆಗೆ ಹೇಗೂ ಡಿಗ್ರಿ ಮಾಡಿದ್ದು. M.Com ಅನ್ನು ಕರೆಸ್ಪಾಂಡೆನ್ಸ್ ಹಾಗೆ ಮಾಡಿದ್ಲು. ಓಕೆ, ಎಲ್ಲೆಲ್ಲ ಎಜುಕೇಶನ್ ಪಡ್ಕೊಂಡಿದ್ದೀರಾ? ಫಸ್ಟ್ ಸ್ಟ್ಯಾಂಡರ್ಡ್ ಮತ್ತು ಸೆಕೆಂಡ್ ಸ್ಟ್ಯಾಂಡರ್ಡ್ ಮ್ಯಾಂಗ್ಳೂರ್ ಸೆಂಟ್ ಆಗ್ನೆಸ್ ಅಲ್ಲಿ ಇದ್ದೆ. 3rd to 7th ಗೌರ್ಮೆಂಟ್ ಸ್ಕೂಲ್ ನೆಲ್ಲಿಕಟ್ಟೆ ಮೇಲೆ. ಮತ್ತೆ ಹೈಸ್ಕೂಲ್ ನಂದು ಶಿವರಾಮ್ ಕಾರಂತ ಹೇಳಿ ಆದದ್ದು. PUC ಕೊಂಬಿಟ್ಟು ಕಾಲೇಜ್, ಮತ್ತೆ ಡಿಗ್ರಿ B.Com ಮಾಡಿದ್ದೆ ನಾನು ಜಿಡೆಕಲ್ಲು ಕಾಲೇಜಲ್ಲಿ. ಮತ್ತೆ M.Com ನಾನು ಕರೆಸ್ಪಾಂಡೆನ್ಸ್. ಅಲ್ಲಿಗೆಲ್ಲ ಹೋಗ್ಬೇಕಾದ್ರೆ ಫ್ರೆಂಡ್ಸ್ ಎಲ್ಲ ಹೆಂಗ್ ಟ್ರೀಟ್ ಮಾಡ್ತಿದ್ರು ನಿಮ್ಮನ್ನ? ಫ್ರೆಂಡ್ಸ್ ಎಲ್ಲ ನಂಗೆ ತುಂಬಾ ಸಪೋರ್ಟಿವ್ ಆಗಿದ್ರು. ನಂಗೆ ನೋಟ್ಸ್ ಕೊಡೋದು, ನಾನು ಸ್ವಲ್ಪ ಊಟ ಮಾಡೋದ್ರಲ್ಲಿ ಹಿಂದೆ, ಅಮ್ಮ ಈಗ ಸಹ ಬೈತಾರೆ. ಅವಾಗ ಅವರು ನಾನು ಊಟ ಮಾಡದಿದ್ರೆ ಎದ್ದು ಕೂತು ಅಮ್ಮನಾಗೇನೆ ಊಟ ಮಾಡೇ ಎದ್ದೇಳ್ಬೇಕು ಅಂತ ಎಲ್ಲರ ಟಿಫಿನ್ ಮುಚ್ಚಲಿಗೆ ಬಿಡ್ತಿದ್ದೆ. ಮತ್ತೆ ರಜೆ ಆದಾಗ ಎಲ್ಲ ನಂಗೆ ನೋಟ್ಸ್ ಬರೆದು ಕೊಡೋದು, ನೋಟ್ಸ್ ತಂದು ಕೊಡೋದು, ತುಂಬಾ ಸಪೋರ್ಟಿವ್ ಆಗಿದ್ರು. ಓಕೆ, ಇವಾಗ ಅಲ್ಲಿ ಸಪೋರ್ಟ್ ಮಾಡ್ತಾರೆ, ಬಟ್ ಮನೆಯಲ್ಲಿ ನಿಮ್ಮದೇ ಕೆಲಸಗಳನ್ನ ನೀವೇ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೆಲ್ಲ ಹೆಂಗೆ ನೀವು ರೆಡಿ ಆಗ್ತೀರಾ? ನನ್ಗೆ ಬೇಕಾದ ಹಾಗೆ ಚಿಕ್ಕ ಇರುವಾಗ ಎಲ್ಲ ಅಮ್ಮ ಹೆಲ್ಪ್ ಮಾಡ್ತೀವಿ. ಅದೀಗ ಬೇಕಾದಷ್ಟು ಹೈಟ್ ಅಲ್ಲಿ ಎಲ್ಲಿ ಹತ್ಲಿಕ್ಕೆ ಕಲೆಗಿಲಿಕ್ಕೆ ನನ್ನ ವಾಶ್ರೂಮ್ ನನಗೆ ಹೇಗೆ ಬೇಕು ಆ ಟೈಪ್ ಅಲ್ಲಿ ಎಲ್ಲ ಇದು ಮಾಡಿದ್ದಾರೆ. ಸೊ ನನ್ನ ಮನೆಯಲ್ಲಿ ನಾನು ಇಂಡಿಪೆಂಡೆಂಟ್. ನನಗೆ ಯಾವಾಗ ಬೇಕಾದ್ರೂ ಹೋಗ್ಬೋದು, ಹೇಗೆ ಬೇಕಾದ್ರೂ ಇರ್ಬೋದು. ಹೊರಗೆಲ್ಲ ಕರ್ಕೊಂಡು ಹೋಗ್ತೀರಾ ಮೇಡಮ್? ಹೊರಗೆಲ್ಲ ಕರ್ಕೊಂಡು ಹೋಗ್ತೇನೆ. ಅಂದ್ರೆ ಅವಳಿಗೆ ಹೆಚ್ಚು ಹೊರಗೆ ಹೋಗಿ ಮನಸ್ಸಿಲ್ಲ ಅವಳಿಗೆ. ಅಂದ್ರೆ ಮನೆಯಲ್ಲಿ ಬೆಟರ್ ಯಾಕೆ ಅಂತ ಹೇಳಿದ್ರೆ ಮನೆ ಒಳಗೆ ವ್ಯವಸ್ಥೆ ಎಲ್ಲ ಹಾಗೆ ಉಂಟು. ಅವಳು ನಾನು ಡಿಪೆಂಡ್ ಅಲ್ಲ, ಅವಳು ನನಗೆ ಡಿಪೆಂಡ್ ಆಗಿ ಏನಿಲ್ಲ, ನಾನೇ ಅವಳಿಗೆ ಡಿಪೆಂಡ್ ಅಂತ ಹೇಳ್ಬೋದು ನಿಜವಾಗಿ ಹೇಳುದಾದ್ರೆ. ಈಗ ಮನೆಯಲ್ಲಿಗೆ ಅವಳ ಕಾಟ್ ಆಗ್ಲಿ, ಅವಳ ಹತ್ತುವಾಗಿ ಹತ್ತಿಗೆ ಬರುವಾಗೆ ಅದೇ ಫುಲ್ ಕಂಫರ್ಟೇಬಲ್. ಟಾಯ್ಲೆಟ್ ಇದು ಎಲ್ಲ ಕೂಡ ಹಾಗೆ ಅವಳಿಗೆ ಅವಳು ಕೂತ್ಕೊಳ್ಳುವಾಗೆ ಅವಳ ಕೆಲಸ ಅವಳು ಮಾಡಿಕೊಳ್ಳುವ. ಅಂದ್ರೆ ಈಗೊಂದು 10-15 ವರ್ಷದಲ್ಲಿ ನಾನು ಅವಳದೊಂದು ತಲೆ ಬಾಚಲಿಲ್ಲ, ಅವಳ ಸ್ನಾನ ಮಾಡಿಸ್ಲಿಲ್ಲ. ಏನು ನಾರ್ಮಲ್ ಮಕ್ಕಳಿಗೆ ಅವರದ್ದು ಮಾಡಿಕೊಳ್ತಾರೆ, ಅವಳೇ ಕೂಡ ಮಾಡಿಕೊಳ್ತಾಳೆ. ನನ್ಗೆ ಏನು ಡಿಪೆಂಡ್ ಆಗಿಲ್ಲ. ಅವಳು ಬೆಳಿಗ್ಗೆ ನಾನು ಅಡಿಗೆ ಮಾಡಿಟ್ಟು ಅಡಿಗೆ ಕೊನೆಯಲ್ಲಿ ಇಟ್ಟರೆ ಅವಳ ಟೈಮಿಗೆ ಅವಳಿದ್ದು ಊಟ ಮಾಡ್ತಾಳೆ, ಅವಳು ಹಾಕಿಕೊಳ್ತಾಳೆ. ಅಲ್ಲಿ ಅವಳಿಗೆ ಬೇಕಾದ ವ್ಯವಸ್ಥೆ ಸಿಂಕೆಲ್ಲ ಕೆಳಗೆ ಉಂಟು, ನೀರಿನ ವ್ಯವಸ್ಥೆ ಕೆಳಗೆ ಉಂಟು, ಎಲ್ಲ ಅವಳೇ ಮಾಡಿಕೊಂಡು ಅವಳೇ ಊಟ ಮಾಡಿ. ಇವತ್ತು ನಾನು ಬೆಳಿಗ್ಗೆ 10 ಗಂಟೆಗೆ ಹೋಗಿದ್ದೇನೆ, ನನ್ನ ಮಾಡಿಟ್ಟು ಎಲ್ಲ ಮಾಡಿಟ್ಟು ಕೆಳಗೆ ನಾನು ಹೋಗ್ತೇನೆ, ಇಟ್ಟು ಹೋಗ್ತೇನೆ. ಮತ್ತೆ ಅವಳೆ ಹಾಕಿ ಅವಳ ಟೈಮಿಗೆ ಅವಳು ಎದ್ದು ಅವಳ ಕೆಲಸ ಅವಳೇ ಮಾಡಿ. ಅಡಿಗೆ ಮಾಡೋದನ್ನು ಕೆಳಗೆ ಇಡ್ತೀರ, ಅದನ್ನು ಮಾಡ್ಕೊಳ್ತಿದ್ರ ಅಂತ? ಅವಳು ಮಾಡ್ಲಿಕ್ಕೆ ಗಂಜಿಯನ್ನು ನಾನು ಒಂದು ಲೋಟ ಬೇಯಿಸಿ ಅಂತ ನನ್ನ ಎದುರು ನನಗೆ ಎದುರಿಗೆ ಧೈರ್ಯ ಕೊಡ್ಲಿಕ್ಕೆ ಧೈರ್ಯ ಇಲ್ಲ ಅವಳಿಗೆ. ಅಂದ್ರೆ ನಾನು ಇಲ್ಲದಾಗ ಇದ್ರೆ ನನ್ನ ಎದುರಿಗೆ ಏನಾದ್ರು ಮಾಡ್ತಾಳೆ, ಸುಮ್ಮನೆ ತೆಂಗಿನ ತರಕಾರಿ ಏನಾದ್ರು ಕಟ್ ಮಾಡ್ತಾಳೆ, ಮಾಡುದಿಲ್ಲ. ಅಡಿಗೆ ಮಾತ್ರ ಹಿಂದೆ, ಅಡಿಗೆ ಮಾಡೋದ್ರಲ್ಲೂ ಹಿಂದೆ, ಬಾಕಿ ಎಲ್ಲ ಊಟ ಮಾಡೋದ್ರಲ್ಲೂ ಹಿಂದೆ. ಮತ್ತೆ ಅದೆಲ್ಲ ಡಿಪೆಂಡ್ ಅಂತ ಯಾವುದಕ್ಕಿಲ್ಲ. ಇವಾಗ ತುಂಬಾ ಜನರ ಮನೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಬೇರೆಯವರೇ ಹೆಲ್ಪ್ ಮಾಡ್ಬೇಕು ಅಂತ, ಬಟ್ ಇವಾಗ ನೀವು ಎಲ್ಲ ಅವರಿಗೆ ಆಗೋ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ರೆ ಇದು ಪ್ಲಾನ್ ಯಾರ್ದು, ನಿಮ್ಮದ ಇಲ್ಲ ನಿಮ್ದ ಅಂತ? ಪ್ಲಾನ್ ಆವಾಗ ನನ್ನದೇ. ಅಂದ್ರೆ ನಾನು ಸ್ಕೂಲಲ್ಲಿ ಕೂಡ ಅವಳಿಗೆ ಅದೇ ವ್ಯವಸ್ಥೆ ಮಾಡಿ ಓದಿಸಿದ್ದು. ಅವಳಲ್ಲಿ ಎಲ್ಲ ಮಕ್ಕಳಾಗಿ ಇದ್ದದಲ್ಲ, ಅವಳಿಗೆ ಕಾಟ್ ಇತ್ತು. ಆ ಕಾಟಲ್ಲಿ ಕೋಮಡಿನ ರೌಂಡ್ ಬಂದ ಅದ್ರಲ್ಲಿ ಎಲ್ಲ ವ್ಯವಸ್ಥೆ ಇತ್ತಾಗ ಅವಳಿಗೆ.
ನಾನು ಅಲ್ಲಿ ಆದ್ರೆ ಸೈಡ್ಗೆ ಸ್ಕ್ರೀನ್ ಹಾಕ್ತಿದ್ದೆವು, ಅವಳಿಗೆ ಬೇಕಾದಾಗ ಸ್ಕ್ರೀನ್ ಹೇಳ್ಕೊಂಡು ಅವಳಿಗೆ ಮಾಡ್ತಾ ಇದ್ದೆ. ಹಾಗೆ ಇಲ್ಲಿ ಕೂಡ ಹಾಗೆ, ಇಲ್ಲಿ ಇದು ವ್ಯವಸ್ಥೆ ಎಲ್ಲ ಹಾಗೆ ಉಂಟು. ಕಾಟ್ ತೆಗಿದೆ ಕ್ಯಾಟ್ ಮಾಡಿದ್ರೆ ಅದಕ್ಕೆ ಅವಳೇ ಹೋಗಿ ಮಲಗ್ತಾಳೆ, ಹೇಳ್ತಾಳೆ. ಟಾಯ್ಲೆಟ್ ವ್ಯವಸ್ಥೆ ಬೇಕಾದ್ರೆ ನೋಡ್ಬೋದು, ಎಲ್ಲ ಟಾಯ್ಲೆಟ್ ವ್ಯವಸ್ಥೆ ಎಲ್ಲ ಕೆಳಗೆ, ಅಲ್ಲಿ ನಲ್ಲಿನ ನೀರೆಲ್ಲ ಯಾವುದು ಮೇಲೆ ಅಂತ ಇಲ್ಲ. ಅವಳಿಗೆ ಬೇಕಾದಾಗೆ ಈಗ ನಂಗೆ ಮೇಲೆ ಇರುವಾಗ ಅವಳಿಗೆಲ್ಲ ಕೆಳಗಿನ ವ್ಯವಸ್ಥೆ. ಸಿಂಕ್ ಕೂಡ ಒಂದು ಹೀಗೆ ತಾಗಿ ಇಷ್ಟೇ ತಾಗಕ್ಕೆ ಬಟ್ಟಲೆಲ್ಲ ತೊಳೆಯುತ್ಕೊಳ್ಳಿ, ಹಾಗೆ ಎಲ್ಲ ಇಷ್ಟೇ ಆಯ್ತಲ್ಲ ಉಂಟು, ಎಲ್ಲ ಹೈಟಲ್ಲಿ ಉಂಟು. ಅದರಿಂದ ಅವಳಿಗೆ ವ್ಯವಸ್ಥೆ ಎಲ್ಲ ಮಾಡಿದ ಕಾರಣ ಅವಳು ಡಿಪೆಂಡ್ ಏನಲ್ಲ, ಅವಳಷ್ಟಿಗೆ ಅವಳು ಏನೋ ಮಾಡ್ಕೊಂಡಿರ್ತಾಳೆ. ಹೊರಗಿನ ನೋಡುವವರಿಗೆ ಸರಿ ಹೇಳ್ಬೋದು ಅವಳಿಗೆ ಮನೆ. ನನಗೆ ಅನಿಸಿದಾಗೆ ಇವನ್ನ ನಾನು ಡಿಪೆಂಡ್ ಅಂತ ಹೇಳ್ಬೇಕಾದ್ರೆ ನನ್ನ ಪ್ರತಿಯೊಂದು ಕೆಲಸವೂ ಅವಳೇ ಮಾಡುದು. ನನಗೆ ನಿಜವಾಗಿ ನನಗೆ ಏನು ಗೊತ್ತಿಲ್ಲ. ನನ್ನ ಹತ್ರ ನೀವೊಂದು ಕೇಳಿದ್ರೆ ಈಗ ನನಗೆ ಯಾವಾಗ ಗ್ಯಾಸ್ಗೆ ಬುಕ್ ಮಾಡ್ತೇನೆ ನಾನು ಮಾಡ್ತಾಳೆ, ಅವಳು ಯಾವಾಗ ಕರೆಂಟ್ ಬಿಲ್ ಕಟ್ತಾಳೆ, ಯಾವಾಗ ನೀರಿನ ಬಿಲ್ ಅದೆಲ್ಲ ಅವರೇ ನೋಡ್ಕೊಳ್ತಾರೆ. ನನಗೆ ಏನು ಗೊತ್ತಿಲ್ಲ. ನಿಜವಾಗಿ 10 ವರ್ಷ ಎಲ್ಲ ಜಾಸ್ತಿ ಆಯ್ತೇನೆ. ನನಗೆ ಒಂದು ಇಷ್ಟವರೆಗೆ ಮೊಬೈಲ್ಗೆ ಹಣ ಹಾಕಿಬೇಕಂದ್ರೆ ನನಗೆ ಮೊಬೈಲ್ ಗೊತ್ತಿಲ್ಲ. ನನಗೆ ಯಾವಾಗ ಹಾಕ್ತಾಳೆ ಏನು ಮಾಡ್ತಾ ಗೊತ್ತಿಲ್ಲ. ನಂಗೇನು ಡಿಪೆಂಡ್ ಇಲ್ಲ, ಅವಳಷ್ಟಕ್ಕೆ ನಾರ್ಮಲ್ ಮಕ್ಕಳ ಟೈಪ್ಗೆ ಒಂದು ಹೀಗೆ ಇರ್ಬೋದು. ಮತ್ತೆ ಹೊರಗೆ ಹೋಗುವಾಗ ಕೂಡ ಕರ್ಕೊಂಡು ಹೋಗ್ತೇನೆ, ಅವಳಿಗೆ ಸೆಕೆ ಎಲ್ಲ ಜಾಸ್ತಿ ಸ್ವಲ್ಪ ಹಾಗೆ. ಈ ಗಾಡಿ ಇದೇ ಆಗ್ಬೇಕು ಅವ್ರಿಗೆ. ಅವ್ಳು ವೀಲ್ ಚೇರ್ ಇಟ್ಕೊಂಡು ಹೋಗುವಾಗ ವೀಲ್ ಚೇರ್ ಇಟ್ಕೊಂಡು ಹೋಗ್ಬೇಕಲ್ಲ, ಹಾಕಿಕೊಂಡು ಅವರಿಗೆಲ್ಲ ಬೇಕಾದ ವ್ಯವಸ್ಥೆ ಇಲ್ಲ, ಗಾಡಿ ಆಗ್ಬೇಕು. ಸ್ವಲ್ಪ ಸೆಕೆ ಆಗ್ತದೆ, ಅದಕ್ಕೆ ಹೊರಗೆ ಬರೋದು ಕಡಿಮೆ. ನಾನು ಹೋಗುವ ಅಂತ ಹೇಳುವ ಬೇಡ ಹೇಳ್ತಾಳೆ. ಒಮ್ಮೆ ರಜೆಯಲ್ಲಿ ಎಲ್ಲಿಯಾದ್ರೂ ಒಮ್ಮೆ ಪಾರ್ಕಿಗೆ ಅಲ್ಲಿ ಕರ್ಕೊಂಡು. ಓಕೆ, ಇವಾಗ ಟ್ಯೂಷನ್ ಮಾತ್ರ ಮಾಡ್ಕೊಂಡಿದ್ರೆ ಬೇರೆ ಜಾಬ್ ಏನಾದ್ರು ಮಾಡ್ಕೊಂಡಿದ್ದೀರಾ? ನಾನು ರಿಲಯನ್ಸ್ ಅಲ್ಲಿ ಅಡ್ವೈಸರ್ ಆಗಿದ್ದೆ, ಈಗ ಸ್ವಲ್ಪ ಕಡಿಮೆ ಇದಾಗಿದೆ. ನಾನು ಟ್ಯೂಷನ್ ಅಲ್ಲಿ ಮೇನ್ ಟ್ರೈ ಮಾಡಿದ್ರೆ ಯಾವ್ದಾದ್ರು ಜಾಬ್ಗೆ ಬೇರೆ? ಹೌದು, ಫಸ್ಟ್ ಬ್ಯಾಂಕ್ ಎಕ್ಸಾಮ್ಗೆ ತುಂಬ ಬಂದೆ, ಅದರಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಆಯಿತು, ಅಡೆತಡೆಗಳಾಯಿತು. ಇಂಟರ್ವ್ಯೂಗೆ ಸಹ ಹೋಗಿದ್ದೆ, ಮತ್ತು ಅಲ್ಲಿ ಹೋಗಿ ಗೊತ್ತಾಗುತ್ತದೆ ಅಂದರೆ ಯಾವ ಹೇಗೆ ಅಂತ. ಮತ್ತು ನನಗೆ ಮತ್ತೆ ಆಯ್ತಲ್ಲಿ ಹೋಗಿ ಬರುವುದು ಅದೊಂದು ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಟ್ಯೂಷನಲ್ಲೇ ಇದು ಮಾಡುವ. ಈಗ ಅದರಲ್ಲಿ ಖುಷಿ ಆಗ್ತದೆ, ಟ್ಯೂಷನ್ ಮಕ್ಕಳೊಟ್ಟಿಗೆ ಒಂದು ಫ್ರೆಶ್ ಆಗ್ತದೆ. ಅವರಿಂದ ಕಲಿಯೋದು ನಮಗೂ ಇರುತ್ತೆ, ನಾವು ಅವ್ರಿಗೆ ಕಲಿಸುವಂತದ್ದು ಇರುತ್ತೆ ಅಲ್ವಾ? ಅವರಿಂದ ಸಹ ನಮಗೆ ಕಲಿಲಿಕ್ಕೆ ಆಗ್ತುಂಟು. ಬೇರೆ ಬೇರೆ ಟ್ರೆಂಡಿಂಗ್ ಅಂತ ಉಂಟು, ಅವರೆಂತ ಒಂದು ಆಕ್ಷನ್ಸ್, ಅದು ಮಕ್ಕಳಿಗೆ ಬೇಗ ಗೊತ್ತಾಗುತ್ತೆ ಅಲ್ವಾ ಇವಾಗ? ಓಕೆ, ಇವಾಗ ಟ್ಯೂಷನ್ ಮಾಡಿ ಎಷ್ಟು ವರ್ಷ ಆಯ್ತು ನೀವು? ಟ್ಯೂಷನ್ ಸ್ಟಾರ್ಟ್ ಮಾಡಿ ಒಂದು 7 to 8 years ಆಗ್ತಾ ಬಂತು. ಈಗ ಎಷ್ಟು ಮಕ್ಕಳಿದ್ದಾರೆ ಇವಾಗ ಟೋಟಲ್ ಆಗಿ? ಈಗ ಟೋಟಲ್ ಆಗಿ ಸ್ಟಾರ್ಟಿಂಗ್ ಮಿಡ್ಲಲ್ಲಿ ಎಲ್ಲ ಬರುವಾಗ ಒಂದು 30-35 ಬರ್ತಾರೆ. ಈಗ ಲಾಸ್ಟ್ ಬರುವಾಗ ಕೆಲವರು ಬೇರೆ ಸಬ್ಜೆಕ್ಟ್ ಸಹ ಓದ್ಲಿಕ್ಕಿರ್ತಾರ, ಸೊ ಸ್ಟಡಿ ಹಾಲಿಡೇಸ್ ಎಲ್ಲ ಮಾಡ್ತಾರೆ. ಅಲ್ಲಿ ಈಗ ಓವರ್ ಆಲ್ 15 ಇದ್ದಾರೆ. ಓಕೆ ಮೇಡಮ್, ಇವತ್ತಿಂದ ಸ್ವಲ್ಪ ಕಡಿಮೆ ಆಯ್ತು, ಯಾಕೆಂದ್ರೆ ಇವತ್ತಿಗೆ ಕ್ಲೋಸ್ ಆಯ್ತು 8th 9th ಎಲ್ಲ. ಓಕೆ, ಇವಾಗ ನಾರ್ಮಲ್ ಆಗಿರುವಂಥ ಮಕ್ಕಳನ್ನ ನೋಡೋದಕ್ಕಂತೂ ಇಂಥ ಮಕ್ಕಳನ್ನ ನೋಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಬಟ್ ನೀವು ಆ ಥರ ನೋಡ್ತಾ ಇಲ್ಲ, ನನ್ನ ಮಗಳು ಕೂಡ ನಾರ್ಮಲ್ ಆಗೇ ಇದ್ದಾಳೆ ಅನ್ನೋವಂಥದ್ದು ಇರುತ್ತೆ. ಅದು ನನಗೆ ಖುಷಿ ಕೊಟ್ಟಿರುವಂಥದ್ದು. ಇನ್ನೊಂದು ವಿಚಾರ ಏನಂತ ಹೇಳಿದರೆ, ನೀವು ನಿಮಗೆ ಎಷ್ಟು ಧೈರ್ಯ ಹೇಳ್ಕೊಂಡಿದ್ದೀರಿ ಅಂತ. ಯಾಕಂತ ಹೇಳಿದರೆ ತುಂಬ ಜನ ಮಕ್ಕಳ ತಾಯಂದಿರೇ ಕುಗ್ಗಿ ಹೋಗ್ತಾರೆ, ಬಟ್ ನಿಮಗೆ ನೀವೆಷ್ಟು ಧೈರ್ಯ ಹೇಳ್ಕೊಂಡಿದ್ದೀರಾ ಅಂತ. ನಾನು ಮತ್ತೆ ಮುಂದಿನ ಇದನ್ನು ನಾನು ಆಲೋಚನೆ ಮಾಡಲಿಕ್ಕೆ ಹೋಗುದೇ ಇಲ್ಲ. ಈಗ ನನಗೆ ಏನು ಇದಿಲ್ಲ, ನಾನೇ ಎಲ್ಲರೂ ಭಾವಿಸಿದ ಮತ್ತೆ ನನ್ನ ನಂತರ ಅಂತ. ನನ್ನ ಮನಸ್ಸಿಗೆ ನನ್ನ ನಂತರ ನನ್ನ ಮಗಳು ಬರ್ತಾಳೆ ಅಂತ ಒಂದು ಧೈರ್ಯ ಉಂಟು ನನಗೆ. ಅಂದರೆ ಅವಳು ಈಗಾದರೂ ಅಷ್ಟು ನನ್ನನ್ನು ಒಂದು ವೇಳೆ ನಾನು ಏನಾದರೂ ಮಾಡಿ ತತ್ತಿಗೆ ಬಿಸಿ ತಣ್ಣಗಾದ್ರೆ ಅವಳು ಕೂಡಲೇ ಪ್ರತಿಯೊಂದನ್ನು ಆನ್ಲೈನಲ್ಲಿ ಎಲ್ಲ ಮಾಡಿಕೊಳ್ತಾರೆ. ಅವಳು ಬೇಕಾದಾಗ ಅವಳು ಊಟ ತರಿಸ್ತಾಳೆ, ಅವಳು ಏನು ಬೇಕಾದರೂ ಮಾಡಿಕೊಳ್ತಾರೆ ಅವಳು. ಒಮ್ಮೊಮ್ಮೆ ನಾನು ನನ್ನಷ್ಟಕ್ಕೆ ಅವಳಿಗೆ ಒಂದು ಕ್ವಶನ್ ಆಗ್ತೇನೆ. ನಾನು ಒಮ್ಮೊಮ್ಮೆ ಅದು ಏನು ಮಾಡ್ತೀನಿ ನೀನು ನಾನು ಅವಳ ತಲೆಯಲ್ಲಿ ಈಗಲೂ ಎಂತ ಒಂದು ಎಲ್ಲ ಆರ್ಡರ್ ಮಾಡಿದ ಕೂಡ ಎಲ್ಲ ಬರ್ತದೆ ಅಂತ ಆ ಒಂದು ಥರ ಬೆಳೆದಿದ್ದಾಳೆ ಅವಳು. ಅದ್ರ ಮುಂದಿನ ಬಗ್ಗೆ ನಾನು ಆಲೋಚನೆ ಮಾಡಲಿಲ್ಲ, ಅದು ಮಾಲಿಂಗೇಶ್ವರದ ಮೇಲೆ ಬಿಟ್ಟಿದ್ದೇನೆ. ಈಗ ಹೋಗ್ತಾ ಉಂಟು. ಈಗ ನಾನು ಅದೇ ಹೇಳಿದಲ್ಲ, ನಾನು ಡಿಪೆಂಡ್ ಅಂತಲೇ ಕಾಣ್ತಾ ಇಲ್ಲ. ಕೆಲವರು ಅಯ್ಯೋ ಪಾಪ ಅಂತ ಹೇಳುವಾಗ ನನ್ಗೆ ಅನಿಸ್ತಾ ಉಂಟು, ಎಂತ ಅಯ್ಯೋ ಪಾಪ ಇಂಥ ಮಕ್ಕಳನ್ನ ಯಾಕೆ ಹಾಗೆ ಬೆಳೆಸ್ತಾರೆ, ಹಾಗೆ ಬೆಳೆಸಲೇಬಾರದು. ಹೊರಗಿನ ಜನರ ಅಯ್ಯೋ ಪಾಪ ಅಂತ ಈ ಮಕ್ಕಳಿಗೆ ಬೇಡವೇ ಬೇಡ. ನಾನು ಹೇಳುದಾದ್ರೆ ನಾವು ಮಕ್ಕಳನ್ನು ಬೆಳೆಸಿದ ರೀತಿ ಇರ್ತದೆ ನೋಡಿ. ಕೆಲವರು ಅಯ್ಯೋ ಪಾಪ ಅಂತ ಹೇಳುವಾಗ ನನಗೆ ಮನಸ್ಸಿಗೆ ಅನಿಸುದು, ಅಯ್ಯೋ ಪಾಪ ನಾರ್ಮಲ್ ಮಕ್ಕಳಿಗೆ ಇದ್ದಾರೆ ಅಲ್ಲ, ಅವ್ರು ಕೂಡ ಯಾಕೆ ಅಯ್ಯೋ ಪಾಪ ಅಂತಾರೆ ಅಂತ. ಅಯ್ಯೋ ಪಾಪ ಈ ಮಕ್ಕಳಿಗೆ ಬೇಡ ಅಂತಾನೆ. ನಮ್ದು ಸಹಕಾರ ಇದ್ರೆ ಸಾಕು, ಸಹಾನುಭೂತಿ ಮಕ್ಕಳಿಗೆ ಬೇಡ, ಸಹಕಾರ ಬೇಕು ನಮ್ಗೆ. ಪಬ್ಲಿಕ್ ನಾವು ಸಹಕಾರ ಕೊಡ್ಬೇಕಂತ ಮಕ್ಕಳು ಎಲ್ಲಿ ನೋಡಿದ್ರು ಅವ್ರನ್ನು. ನನಗೆ ಪಬ್ಲಿಕ್ ಎಷ್ಟೋ ಸಾವಿರ ಮಕ್ಕಳಿಗೆ ನಾನು ಕೆಲಸ ಮಾಡಿದವಳು, ಎಷ್ಟೋ ಸಾವಿರ ಮಕ್ಕಳಿಗೆ ಐಡೆಂಟಿ ಕಾರ್ಡ್ ಮಾಡಿ ಕೊಟ್ಟವಳು ನನ್ನ ಟ್ರಸ್ಟಿನಿಂದ. ಇವಾಗ ಎಲ್ಲ ಐಡೆಂಟಿ ಕಾರ್ಡ್ ರಿನ್ಯೂವಲ್ ಆಗ್ತಾ ಉಂಟು. ಈಗ ಅದಕ್ಕಿಂತ ಈ ನಮ್ಮ ವಿಶೇಷ ಚೇತನ ಮಕ್ಕಳಿಗೆ ಅಂತಲೇ ಪ್ರತಿ ಗ್ರಾಮ ಪಂಚಾಯತಿಯಲ್ಲೂ ನರ್ಸರಿ ಕಾರ್ಯಕರ್ತರು ಕೆಲಸ ಮಾಡ್ತಾರೆ. ಅದೇ ಮೊದಲು ಇರಲಿಲ್ಲ. ನಮ್ಮ ಟೈಮ್ 2002ನೇ ಇಸ್ವಿಯಲ್ಲಿ ನಾವು ಎಷ್ಟೋ ಸಾವಿರ ಮಕ್ಕಳಿಗೆ ನಾವು ಕ್ಯಾಂಪ್ ಮಾಡಿ ಐಡೆಂಟಿ ಕಾರ್ಡ್ ಮಾಡಿ ಕೊಟ್ಟದ್ದು ನನ್ನ ಕಷ್ಟ. ಆವಾಗ ಈ ಮಗುವಿನಿಂದಾಗಿ ನನಗೆ ಗೊತ್ತಾಯಿತು ಅದರ ಅವಶ್ಯಕತೆ ಎಷ್ಟು ಉಂಟು ಮಕ್ಕಳಿಗೆ. ಐಡೆಂಟಿ ಕಾರ್ಡ್ನ ಅವಶ್ಯಕತೆ ಉಂಟಂತ ಗೊತ್ತಾದ ಸರ್ಕಾರದ ಸವಲತ್ತು ಸಿಗಬೇಕಾದ್ರೆ ಮಕ್ಕಳಿಗೆ ಐಡೆಂಟಿ ಕಾರ್ಡ್ ಬೇಕೇ. ನನಗೆ ಆಗ ಗೊತ್ತಾಯಿತು ಅದರ ಅಗತ್ಯ. ಹಾಗೆ ನಾನು ಟ್ರಸ್ಟ್ ಕಟ್ಟಿ ಒಂದಿಷ್ಟು ಮಕ್ಕಳಿಗೆ ಕೆಲಸ ಮಾಡಿದ್ದು. ಇವಾಗ ಅದೆಲ್ಲ ರಿನ್ಯೂವಲ್ ಆಗ್ತಾ ಉಂಟು. ಅದಕ್ಕೆ ಬಗ್ಗೆ ಸರ್ಕಾರ ಅಲ್ಲಲ್ಲಿ ಪ್ರತಿ ಪಂಚಾಯತಿ ಈಗ ಅದಕ್ಕಂತ ಜನ ಮಾಡಿದ್ದಾರೆ. ಈಗ ಸ್ವಲ್ಪ ಕಡಿಮೆ ಮಾಡಿದ್ದೇವೆ, ಹಾಗೆ ಪಬ್ಲಿಕ್ ಕೆಲಸ ಮಾಡ್ತಾ ಇದ್ದೇನೆ ನಾನು, ಅವರಿಗೆ ಕೂಡ ಕೆಲಸ ಮಾಡ್ತಾ ಇದ್ದೇವೆ. ಹಾಗೆ ಮೇನ್ ನಾನು ಹೇಳುದು, ಈ ಮಕ್ಕಳಿಗೆ ಅಯ್ಯೋ ಪಾಪ ಎಂಬ ಮಾತೇ ಬೇಡ.
ಎಷ್ಟೋ ಮಕ್ಳು ಇದ್ದಾರೆ ನೋಡಿ. ನಾವು ಬೆಳೆಸುವ ವಾತಾವರಣ ಸರಿ ಇದ್ರೆ ಉಂಟಲ್ಲ, ಪೇರೆಂಟ್ಸ್ ಡೈಲಿ ಪೇರೆಂಟ್ಸ್ ಮಕ್ಕಳಿಗೆ ಬೆನ್ಮಳಗೆ ನಿಂತರೆ ಬಿಟ್ಟರೆ ಏನಾಗುದಿಲ್ಲ ಅಂತ ಮಕ್ಕಳನ್ನು. ಕೆಲವು ಪೇರೆಂಟ್ಸ್ ಮಕ್ಕಳು ನಿಜವಾಗಿ ಸ್ವಲ್ಪ ಏನಾದ್ರು ವಿಕಲತೆ ಇದ್ರೆ ಸಾಕು, ಅದನ್ನು ಒಳಗೆ ಮಕ್ಕಳನ್ನು ಒಳಗೆ ಇಟ್ಟು ಅವ್ರ ಒಳಗೆ ಬೆಳೆಯುವಾಗ ಮಾಡ್ತಾರೆ. ಹಾಗೆ ಮಾಡಬಾರ್ದು. ಇದ್ ಬಗ್ಗೆ ಪಾಪ ಹೊರಗೆ ಮಕ್ಕಳನ್ನು ತರಬೇಕು ನಾವು. ಸಮಾಜದಲ್ಲಿ ಮಕ್ಕಳನ್ನ ಬಿಂಗ್ಲು ಮಾಡುವಾಗ ಆ ಮಕ್ಕಳು ನಮಗೆ ಬೆಳೀತಾರೆ, ಏನಿದಿಲ್ಲ. ಈಗ ಎಲ್ಲ ಸೌಲಭ್ಯ ಸರ್ಕಾರದಿಂದ ಮಕ್ಕಳಿಗೆ ಎಲ್ಲ ಸೌಲಭ್ಯ ಉಂಟು ಇಂಥ ಮಕ್ಕಳಿಗೆ. ಸ್ಕೂಲಲ್ಲಿ ಫ್ರೀ ಎಜುಕೇಶನ್ ಉಂಟು ಎಲ್ಲ ಇರುವಾಗ ನಾವು ಮಕ್ಕಳನ್ನ ಹಾಗೆ ಬೆಳೆಸ್ಬೇಕಂತ ನಾನು ಪಬ್ಲಿಕ್ಕಿಗೆ ಹೇಳುದು, ಎಲ್ರಿಗೂ ಹೇಳುದು ಅಷ್ಟೇ. ನನಗೆ ಯಾರಾದ್ರೂ ಆ ಮಗುವಿನ ಬಗ್ಗೆ ಹೇಳಿದ್ರು ನಾನು ಹೇಳುದು, ನಿನ್ನ ಮಗುವಿನಲ್ಲಿ ಏನು ಕೊರತೆ ಇಲ್ಲ ಅಂತ ಹೇಳಿ. ನಮ್ಮಾಗಿದ್ದಾರೆ ಮಕ್ಕಳು, ಸ್ವಲ್ಪ ಕೊರತೆ ಇರ್ಬೋದು, ಸ್ವಲ್ಪ ನಡೆಯಲಿಕ್ಕೆ ಇರ್ಬೋದು, ಸ್ವಲ್ಪ ಕಣ್ಣು ಕಾಣದಿರ್ಬೋದು, ಸ್ವಲ್ಪ ಕಿವಿ ಕೇಳದಿರ್ಬೋದು, ಮತ್ತೊಂದು ಏನಾದ್ರೂ ಒಂದು ಮಕ್ಕಳ ಹತ್ರ ವಿಶೇಷತೆ ಇದ್ದೇ ಇರ್ತದೆ. ಅಂತ ಮಕ್ಕಳ ಹತ್ರ ಒಂದರಲ್ಲಿ ಕೊರತೆ ಇದ್ರೆ ಮತ್ತೊಂದು ವಿಶೇಷತೆ ಉಂಟು ನೋಡಿ. ಯಾವ ಮಕ್ಕಳನ್ನು ನೋಡಿ ನೀವು, ಆ ಮಕ್ಕಳು ಏನಾದ್ರೂ ಒಂದು ಟ್ಯಾಲೆಂಟ್ ಇದ್ದೇ ಇರ್ತದೆ. ನಾವು ಅದನ್ನು ಬೆಳೆಸಿದ ರೂಪದಲ್ಲಿ ನೋಡಿದ್ರೆ ಅವರೊಂದು ಟ್ಯಾಲೆಂಟ್ ಇದ್ದೇ ಇರ್ತದೆ. ನೀವು ಅವತ್ತು ಅಯ್ಯೋ ಪಾಪ ಅಂತ ಹೇಳ್ತಿದ್ರೆ ನೇಹ ಈಗ ಆಗ್ತಿರ್ಲಿಲ್ಲ, ಈಗ ಆಗ್ತಿಲ್ಲ. ಮನೆಯಲ್ಲಿ ಇರ್ತಿದ್ರು. ಫಸ್ಟಿಗೆ ನೋವಾದದ್ದು ಹೌದು ನಂಗೆ ಹೇಗೆ ಅಂತ, ಮತ್ತೆ ನಾನು ತಲೆಗೆ ತಗೊಳ್ಳೇ ಇಲ್ಲ. ಮತ್ತೆ ನಾನು ಮಗಳ ಎಜುಕೇಶನ್ ಬಗ್ಗೆ ಅದರ ಬಗ್ಗೆ ಆಲೋಚನೆ ಮಾಡಿ ಇಷ್ಟವರೆಗೆ ಈಗಲೂ ಅದನ್ನೇ ಆಲೋಚನೆ ಮಾಡುದಿಲ್ಲ. ನಾನು ಅವಳು ಈಗಿದ್ದಾಳೆ ಅಂತ ಈಗಲೂ ಆಲೋಚನೆ ಮಾಡುದಿಲ್ಲ. ನೀವ್ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ, ಅಮ್ಮನಿಗೆ ನಾನು ಕಷ್ಟ ಆಗ್ತಾ ಇದೀನೋ ಏನೋ ಆ ಥರ ಯಾವತ್ತಾದ್ರೂ ಯೋಚನೆ ಬಂದಿದ್ಯಾ? ಇಲ್ಲ, ಯಾಕಂದ್ರೆ ಅಮ್ಮ ಆ ಥರ ಬೆಳೆಸ್ಲೇ ಇಲ್ಲ. ಅವರು ಯಾವಾಗ್ಲೂ ನನಗೆ ಸಪೋರ್ಟಿವ್ ಆಗಿದ್ರು, ಮತ್ತೆ ನನ್ನ ನಾರ್ಮಲ್ ಹಾಗೆ ನೋಡ್ತಿದ್ರು. ಮತ್ತೆ ಸೊ ನನ್ನ ಫ್ಯೂಚರ್ ಬಗ್ಗೆ ನಾನು ಅಷ್ಟು ಥಿಂಕ್ ಮಾಡೋದು, ಹೇಗೆ ಆಗ್ತದೆ ಹಾಗೆ ಕಂಟಿನ್ಯೂ ಆಗ್ತದೆ. ಮತ್ತೆ ಹೇಳ್ತಾರಲ್ಲ, ಚಿಂತೆ ಚಿತೆಗೆ ಸಮಾನ ಅಂತ. ಸೊ ಟೆನ್ಷನ್ ಮಾಡಿ ಹೆಲ್ತ್ ಹಾಳು ಮಾಡೋಕ್ಕಿಂತ ಆರಾಮ್ನಲ್ಲಿ ಖುಷಿಯಲ್ಲಿ ಇದ್ದು ಹೆಲ್ತನ್ನು ಇಂಪ್ರೂವ್ ಮಾಡೋದಿದಲ್ಲ ಹಾಗೆ. ಓಕೆ, ಅಮ್ಮನಿಗೆ ಏನು ಹೇಳ್ತೀರಾ ಈ ಹೊತ್ತಿನಲ್ಲಿ? ಅಮ್ಮನಿಗೆ ಥ್ಯಾಂಕ್ ಯು ಅಂತ ಹೇಳಲಿಕ್ಕೆ, ಅಂದ್ರೆ ಅವರಿಲ್ಲದಿದ್ರೆ ನಾನು ಮೇ ಬಿ ಈ ಮಟ್ಟಕ್ಕೆ ಬೀಳಲಿಕ್ಕೆ ಸಾಧ್ಯ ಆಗ್ತಿದ್ದೆ. ಸೊ ಅದಕ್ಕೆ ಥ್ಯಾಂಕ್ ಯು. ಓಕೆ, ಮುದ್ದು ಜಾಸ್ತಿ ಮಾಡ್ತಿದ್ದೀರಾ? ಮುದ್ದು ಅತಿ ಮುದ್ದು ನಾನು ಮಾಡುದಿಲ್ಲ, ಮನಸ್ಸಿನಲ್ಲಿ ಪ್ರೀತಿ ಇರ್ತದೆ. ನನ್ನ ಅತಿ ಮುದ್ದು ಮಾಡಿದ್ರೆ ಅವಳು ಇಷ್ಟು ಬೆಳೀತಿರ್ಲಿಲ್ಲ. ನಾನು ಆ ಮುದ್ದು ಹೊರಗಿನವರಿಗೆ ಕಾಣ್ಬೋದು, ಅಮ್ಮ ಮುದ್ದು ನಮ್ಮ ಮನಸ್ಸಲ್ಲಿ ಇರ್ತದೆ ಒಂದಲ್ಲಿ ಎಲ್ಲಿ. ಹಾಗಾಗಿ ಆದ್ರೂ ನಾವೀಗ ಬೆಳಿಗ್ಗಿನಿಂದ ನಾನು ಸಂಜೆ ತನಕ ಹೊರಗೆ ಹೋದ್ರು ಬಾಕಿ ಮಕ್ಕಳು ನಾನು ನೋಡುದು, ನಾರ್ಮಲ್ ಮಕ್ಕಳು ತಾಯಂದ್ರೆ ನನ್ನೊಟ್ಟಿಗೆ ಇದ್ರೆ ನಾನು ನೋಡುದು, ಗಡಿ ಫೋನ್ ಮಾಡ್ತಾ ಇರ್ತಾರೆ. ಅಮ್ಮ ನನ್ನ ಮಗು ರಾತ್ರಿ 8 ಗಂಟೆ ನನ್ನ ಮಗು ಫೋನ್ ಮಾಡುದಿಲ್ಲ. ನಾನು ಆಗ ನನ್ನಷ್ಟಿಗೆ ಆಲೋಚನೆ ಮಾಡುದು, ಈ 8 ಗಂಟೆ ಆದ್ಮೇಲೆ ಕಾಲ್ ಮಾಡ್ತೇನೆ. 8 ಗಂಟೆ ನಂತರ ಅಮ್ಮ ಎಲ್ಲಿದ್ದೆ ಅಂತ ಕೇಳ್ತಾಳೆ ಅವಳು. ವಿನಃ ಅಮ್ಮನಿಗೆ ಒಂದು ಫೋನ್ ಮಾಡುದಾಗ್ಲಿ ಏನಿಲ್ಲ. ಅವಳಿಗೆ ಏನಲ್ಲಿ ತಿಂಡಿ ಉಂಟು ಏನು ಉಂಟನ್ನ ತಿಂತಾಳೆ. ಒಂದು ವೇಳೆ ನಾನು ಇಲ್ಲದಿದ್ರೆ ಅವಳು ಆರ್ಡರ್ ಮಾಡ್ತಾಳೆ ಅಷ್ಟೇ, ಬೇಕಾದ್ರೆ. ಬಾಕಿ ಎಲ್ಲ ಅವಳಿಗೆ ಎಡಕ್ಕೆ ಎಲ್ಲ ಇರ್ತದೆ, ಸಾಮಾನ್ಯ ಎಲ್ಲ ಬೇಕಾದ್ರೆ ಆರ್ಡರ್ ಮಾಡಿ ಕೊಡ್ತಾಳೆ. ಈಗ ನಂಗೆ ಆಗ ಅನಿಸುದು, ನಾರ್ಮಲ್ ಮಗು ನನ್ನ ಮಗಳು ಏನು ಕಡಿಮೆ ಅಲ್ಲ ಅಂತ ನಮ್ಮ ಮನಸ್ಸಲ್ಲಿ ಎಲ್ಲ ಇರ್ತದೆ. ನಂಗೆ ತೋರಿಸಿಕೊಡುದಿಲ್ಲ ಅಷ್ಟೇ. ಓಕೆ, ಸ್ವಾಭಿಮಾನಿಯಾಗಿ ಸ್ವಾವಲಂಬಿಯಾಗಿ ಬದುಕೋದನ್ನ ಕಲ್ತಿದ್ದಾರೆ ಅವರು ಅನ್ನುವಂಥದ್ದು, ಅದು ಗ್ರೇಟ್ ನಿಜವಾಗ್ಲೂ ಲೈಫಲ್ಲಿ. ಓಕೆ, ಇವಾಗ ತುಂಬಾ ಜನ ಹೆಣ್ಣು ಮಕ್ಳು ಸ್ವಲ್ಪ ಏನಾದ್ರೂ ಆಯ್ತು ಅಂತ ಹೇಳಿದ್ರೆ ಅಯ್ಯೋ ಅಂತ ತಲೆ ಕೈ ಇಟ್ಕೊಂಡು ಕೂತ್ಕೊಳ್ತಾರಲ್ಲ, ಅಂತ ಹೆಣ್ಣು ಮಕ್ಳಿಗೆ ಏನ್ ಹೇಳ್ತೀರಾ ನೀವು? ಅಂತ ಹೆಣ್ಣು ಮಕ್ಕಳಿಗೆ ನಾನು ಹೇಳ್ದಾದ್ರೆ, ಮಲ್ಟಿ ಟಾಸ್ಕಿಂಗ್ ಗುಣ ಇರುದು ಹೆಣ್ಣು ಮಕ್ಕಳಿಗೆ ಅಂದ್ರೆ ಬೆಳಿಗ್ಗೆ ಏಳುದು. ಎಲ್ಲರಿಗೆ ಈಗ ಹೌಸ್ ವೈಫ್ಸ್ಗಳೇ ನೋಡಿ, ಹೇಳ್ತಾರೆ ಬೆಳಿಗ್ಗೆ ಹೇಳ್ತಾರೆ, ಬೇಗ ಬೇಗ ಅವರು ರೆಡಿ ಆಗ್ತಾರೆ. ಮಕ್ಕಳಿದ್ರೆ ಅವರಿಗೆ ಟಿಫಿನ್ ಮತ್ತೆ ಲಂಚ್, ಮತ್ತೆ ಅವರನ್ನು ರೆಡಿ ಮಾಡುದು, ಅವರ ಫ್ಯಾಮಿಲಿ ರೆಡಿ ಮಾಡುದು, ಮತ್ತೆ ಹೋದ್ಮೇಲೆ ಮನೆಯಲ್ಲೆಲ್ಲ ನೋಡಿಕೊಳ್ಳುದು. ಸೊ ಮಲ್ಟಿ ಟಾಸ್ಕಿಂಗ್ ಇರುವಂದ್ರೆ ಅವರಿಗೆ ಅಷ್ಟು ಶಕ್ತಿ ಇರ್ತದೆ. ಸೊ ನೀವು ವೀಕ್ ಅಂತ ಅಂದ್ರೆ ಹೇಳ್ಕೊಳ್ಬೇಡಿ. ಒಂದ್ ವೇಳೆ ಪ್ರಾಬ್ಲಮ್ ಬಂದ್ರೆ ಪ್ರಾಬ್ಲಮ್ ಎಲ್ಲರಿಗೂ ಇರ್ತದೆ, ಪ್ರಾಬ್ಲಮ್ ಇಲ್ಲದವರು ಆಕ್ಚುಲಿ ಇಲ್ಲಿ ಯಾರೂ ಇಲ್ಲ. ಸೊ ಪ್ರಾಬ್ಲಮ್ ನಿಮಗೀಗ ದೊಡ್ಡ ಪ್ರಾಬ್ಲಮ್ ಇದ್ದರೆ ನಿಮಗಿಂತ ದೊಡ್ಡ ಪ್ರಾಬ್ಲಮ್ ಯಾರಿಗುಂಟು ಅವರನ್ನು ನೋಡಿ, ಅವಾಗ ಈ ಥರ ಆಗ್ತದೆ, ಇದು ನಮ್ಮ ಪ್ರಾಬ್ಲಮ್ ಎಂತ ಇಷ್ಟು ಚಿಕ್ಕದು ಅಂತ. ಸೊ ಹಾಗೆ ನಿಲ್ಸ್ಕೊಂಡು ಅದನ್ನು ಧೈರ್ಯ ತಗೊಂಡು ಕಂಟಿನ್ಯೂ ಮಾಡಿ, ಫ್ಯೂಚರ್ ನೋಡಿ ಅಂತ. ಓಕೆ, ಇಂಥ ಮಾತು ಬೇಕು ನಿಜವಾಗ್ಲೂ, ಹೌದಲ್ವಾ? ಓಕೆ, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ತುಂಬ ಚೆನ್ನಾಗಿ ಮಾತನಾಡಿದ್ರಿ. ಯಾಕೆಂತ ಹೇಳಿದರೆ ನಾವು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದಾಗ ಸೆಲೆಕ್ಟ್ ಮಾಡಿದಂಥ ವ್ಯಕ್ತಿಗಳು ಕೆಲವರನ್ನ ಮಾತ್ರ ನಾವು ಸೆಲೆಕ್ಟ್ ಮಾಡಿದ್ದು, ಅದರಲ್ಲಿ ನಮಗೆ ಸ್ಫೂರ್ತಿಯಾಗಿ ಕಂಡಿದ್ದು ಅಂತ ಹೇಳಿದರೆ ನೇಹಾ ರೈ. ಹಾಗಾಗಿ ಅವ್ರ ಜೊತೆಗೆ ನೀವು ಕೂಡ, ಯಾಕೆಂತ ಹೇಳಿದರೆ ಮಗಳನ್ನು ಬೆಳೆಸಬೇಕು, ಯಾವ ರೀತಿಯಾಗಿ ಬೆಳೆಸಬೇಕು ಅನ್ನೋದಕ್ಕೆ ಉದಾಹರಣೆಯಾಗಿ ನೀವು ನಿಂತಿದ್ದೀರಾ. ಅದ್ರ ಜೊತೆಗೆ ಸಮಾಜಮುಖಿ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೀರಾ. ಈ ಎರಡೂ ಕೆಲಸಕ್ಕೆ ಕೂಡ ನಮ್ಮ ಕಡೆಯಿಂದ ಹ್ಯಾಟ್ಸ್ ಆಫ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಹಾಗೆಯೇ ನೇಹಾ, ನಿಮ್ಮ ಧೈರ್ಯ ನಿಜವಾಗ್ಲೂ ನಮಗೂ ಖುಷಿ ಕೊಡುತ್ತೆ. ಹಾಗಾಗಿ ಮಹಾಲಿಂಗೇಶ್ವರ ದೇವರ ಆಶೀರ್ವಾದ ಸದಾ ನಿಮ್ಮಿಬ್ಬರ ಮೇಲೆ ಕೂಡ ಇರಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್.
ಸಮಾಜದಲ್ಲಿ ಸ್ಫೂರ್ತಿಯಾಗಿ ನಿಲ್ಲುವಂತಹ ಅದೆಷ್ಟೋ ಹೆಣ್ಣು ಮಕ್ಕಳ ಸಾಲಿನಲ್ಲಿ ನೇಹಾ ರೈ ಅವರು ಕೂಡ ನಿಲ್ತಾರೆ, ಇವರ ತಾಯಿ ಕೂಡ ನಿಲ್ತಾರೆ ಅನ್ನುವಂಥದ್ದು ವಿಶೇಷ. ಮಕ್ಕಳಿಗೆ ಹುಟ್ಟಿನಿಂದಲೇ ಅಂಗವೈಕಲ್ಯತೆ ಇದೆ ಅಂತ ಹೇಳಿದಾಗ ಮುದ್ದು ಮಾಡೋದನ್ನು ಬಿಟ್ಟು ಎಲ್ಲ ಮಕ್ಕಳಂತೆ ನಮ್ಮ ಮಕ್ಕಳೂ ಕೂಡ ಅಂತ ನಾವು ಯೋಚನೆಯನ್ನ ಮಾಡಿದರೆ ಆ ಮಕ್ಕಳು ಉತ್ತಮ ರೀತಿಯಲ್ಲಿ ಸಮಾಜದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ, ತಮ್ಮ ಭವಿಷ್ಯವನ್ನು ತಾವೇ ರೂಪಿಸಿಕೊಳ್ತಾರೆ ಅನ್ನೋದಕ್ಕೆ ನೇಹಾ ರೈ ಅವರು ಉದಾಹರಣೆಯಾಗಿ ನಿಂತಿರುವಂಥದ್ದು. ಹಾಗಾಗಿ ಯಾರೆಲ್ಲ ಅಂಗವೈಕಲ್ಯತೆ ಅನ್ನುವಂತಹ ಸಮಸ್ಯೆಯನ್ನ ನಮ್ಮದು ದೊಡ್ಡ ಸಮಸ್ಯೆ ಅಂತ ಯೋಚನೆ ಮಾಡ್ಕೊಂಡು ಕೂತಿದ್ದೀರೋ ಅವರು ಖಂಡಿತವಾಗ್ಲೂ ನೇಹಾ ರೈ ಅವರ ರೀತಿಯಲ್ಲಿ ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಮುಂದೆ ಬಂದ್ರಿ ಅಂತ ಹೇಳಿದ್ರೆ ನಿಮ್ಮ ಭವಿಷ್ಯ ಕೂಡ ತುಂಬಾನೇ ಉಜ್ವಲವಾಗಿರುತ್ತೆ. ಅದರ ಜೊತೆಗೇನೆ ನೇಹಾ ರೈ ಆಗೇನೆ ಅವರ ತಾಯಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡಿದಂಥ ವಿಚಾರಗಳು ಖಂಡಿತವಾಗ್ಲೂ ಸ್ಫೂರ್ತಿಯಾಗುವಂತಹ ಮಾತುಗಳೇ ಆಗಿತ್ತು. ಇವರಿಬ್ಬರ ಮೇಲೆ ಕೂಡ ದೇವರ ಆಶೀರ್ವಾದ ಸದಾ ಇರಲಿ ಅಂತ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ